ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಈನಿತ ಮಲ್ಲ ಸುದ್ದಿಲು. ಕುಂದಾಪುರದ ಉಪ್ಪುಂದೊಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ 110ನೇ ಶಾಖೆ ಉದಿಪನ. ಎಸ್ಸಿಡಿಸಿಸಿ ಬ್ಯಾಂಕ್ದ ಕಾರ್ಯಲು ಬಾಕಿ ಬ್ಯಾಂಕ್ದ ಕ್ಲೆಗ್ ಮಾದರಿ. ಸಹಕಾರ ಮಂತ್ರಿ ಎಸ್.ಟಿ. ಸೋಮಶೇಖರ್. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 4ನೇ ದಿನದ ಧಾರ್ಮಿಕ ಸಭೆ. ನಮ್ಮ ಸಂಸ್ಕೃತಿದ ರಾಯಭಾರಿಲಾವುಡು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ. ಕುಡ್ಲದ ಮಹೇಶ್ ಮೋಟಾರ್ ಸಂಸ್ಥೆದ 5ನೇ ವರ್ಷದ ಲೆಕ್ಕೊಡು ಶ್ರೀ ಕ್ಷೇತ್ರ ಧರ್ಮಸ್ಥಳಡು ವಿಶೇಷ ಸೇವೆ. ನನಲಾತ್ ಗೆಲ್ಮೆದ ಸಾದಿಡು ಸಾಗಡು ಮಂಜುನಾಥ ಸ್ವಾಮಿನ ಅನುಗ್ರಹ ಉಪ್ಪಡು ಡಾಕ್ಟರ್ ವೀರೇಂದ್ರ ಹೆಗಡೆ. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಏಪ್ರಿಲ್ 8 ಮುಟ್ಟ ನಾಗಸನ್ನಿಧಿ ಸಮರ್ಪಣೆ. ಬ್ರಹ್ಮಕಲಶ ನಾಗಮಂಡಲ ಸೇವೆ. ಸಗ್ರಿ ಗೋಪಾಲಕೃಷ್ಣ ಸಾಮಗ. ವಾರ್ತೆದ ವಿವರ. ಸರ್ಕಾರಿ ಯಜಮಾನಿಕೆದ ತೈಲ ಮಾರಾಟ ಕಂಪನಿಲು ಅಂಗಾರೆ ಪೆಟ್ರೋಲ್ ಡೀಸೆಲ್ ಬೆಲೆನು ಕೂಡ 80 ಪೈಸೆಗೆ ಏರಾತಂಡು. ಕರಿನ 15 ದಿನೊಟ್ಟು 13 ಸರ್ತಿ ಬೆಲೆ ಏರ್ದು 1 ಲೀಟರ್ಗೂ 1 ರೂಪಾಯಿ 20 ಪೈಸೆ ಹೆಚ್ಚಾತಂಡು. ಸರ್ಕಾರಿ ಯಜಮಾನಿಕೆದ ತೈಲ ಮಾರಾಟ ಕಂಪನಿಲು ಪೆಟ್ರೋಲ್ ಬೊಕ್ಕ ಡೀಸೆಲ್ ಬೆಲೆನು ಅಂಗಾರೆ ಕೂಡ 80 ಪೈಸೆ ಏರಾತಂಡು. ಒಂದು ಕರಿನ 15 ದಿನಟ್ಟು 13 ಎರ್ತೆ ಆತುಂಡು. ಡಿಲ್ಲೆಡಿತ್ತೆ ಪೆಟ್ರೋಲ್ ಲೀಟರ್ಗೂ 104 ರೂಪಾಯಿ 55 ಪೈಸೆ ಬೊಕ್ಕ ಡೀಸೆಲ್ 95 ರೂಪಾಯಿ 87 ಪೈಸೆ ಆತನೊಂದು ಇಂಧನ ಚಿಲ್ಲರೆ ಮಾರಾಟ ಸಂಸ್ಥೆಲಿನ ಅಧಿಸೂಚನೆ ಪಂತುಂಡು. 4 ತಿಂಗಳು ಬೆಲೆ ಏರಂದೆ ಇತ್ತೆ 15 ದಿನೊಡ್ದು ನಿಚ್ಚಲ ಬೆಲೆ ಏರೊಂದು ಒಟ್ಟು 1 ರೂಪಾಯಿ 20 ಪೈಸೆ ಹೆಚ್ಚಾತುಂಡು. ದೇಶದ ವಾಣಿಜ್ಯ ರಾಜಧಾನಿ ಬೊಂಬಾಯಿಡು ಪೆಟ್ರೋಲ್ಗೂ 111 ರೂಪಾಯಿ 57 ಪೈಸೆ ಬೊಕ್ಕ ಡೀಸೆಲ್ಗೂ 103 ರೂಪಾಯಿ 92 ಪೈಸೆ ಆತುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ರಾಜ್ಯಡೆ ನಂಬರ್ 1 ಆದಿತ್ತದು. ಐತ ಕಾರ್ಯಲು ಬಾಕಿ ಬ್ಯಾಂಕ್ಲಿಗೂ ಮಾದರಿ ಆತನಂದು ರಾಜ್ಯದ ಸಹಕಾರ ಮಂತ್ರಿ ಎಸ್.ಟಿ. ಸೋಮಶೇಖರ್ ಪಂತೆರು. ಕುಂದಾಪುರ ಉಪ್ಪುಂದಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ 110ನೇ ಶಾಖೆ ಉದಿಪನ ಮಲ್ತದು ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ 110ನೇ ಶಾಖೆನು ಕುಂದಾಪುರ ಉಪ್ಪುಂದಡು ಸೋಮವಾರ ಸುರುಮಲ್ತಿದರು. ರಾಜ್ಯದ ಸಹಕಾರ ಮಂತ್ರಿ ಎಸ್.ಟಿ. ಸೋಮಶೇಖರ್ ಉಪ್ಪುಂದ ಹೊಸ ಶಾಖೆ ಬೊಕ್ಕ ನವೋದಯ ಸ್ವಸಹಾಯ ಸಂಘುಲಿನ ಸಾಧನಾ ಸಭೆನು ಉದಿಪನ ಮಲ್ತಿರು. ಎಸ್ಸಿಡಿಸಿಸಿ ಬ್ಯಾಂಕ್ ರಾಜ್ಯಡೆ ನಂಬರ್ 1 ಆದಿತ್ತದು. ಐತ ಕಾರ್ಯಲು ಬಾಕಿ ಬ್ಯಾಂಕ್ಲಿಗೂ ಮಾದರಿ ಆತಂಡು. ಕೊರೋನಾ ಸಿಕ್ಕದ ಪೊರ್ತುಡು ಸಹಕಾರಿ ಬ್ಯಾಂಕ್ಲಿರ್ದು ಸಾಲದ ತೊಂದಿನ ಸದಸ್ಯರು ತೀರ್ದೇರು. ಈ ಬಗೆಟ್ ಅಫೆಕ್ಸ್ ಬ್ಯಾಂಕ್ ಸಭೆ ನಡಪಾದು ತೀರ್ನಕ್ಲಿನ ಕುಟುಂಬಲಿಗೂ ಸಹಾಯ ಆಪನ ನಿರ್ಧಾರಗೂ ಬತ್ತಂಡು. ಈ ಪೊರ್ತುಡು ಎಸ್ಸಿಡಿಸಿಸಿ ಬ್ಯಾಂಕ್ ಗುರ್ಕಾರಿ ಎಂ.ಎನ್. ರಾಜೇಂದ್ರ ಕುಮಾರ್ 1 ಲಕ್ಷ ರೂಪಾಯಿದಂಚ ಸಹಾಯ ಸಾರ್ದು ಐತಂಚ ಕರೆದು ಪೋಯಿನಕ್ಲಿನ ಕುಟುಂಬಗೂ ಚೆಕ್ ಕೊಡ್ತುಂಡು ಪಂಡಿರು. ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಡಿಸಿಸಿ ಬ್ಯಾಂಕ್ನವರು 116% ಮಾಡುವ ಮುಖಾಂತರ ಏನು ಸಹಕಾರ ಇಲಾಖೆ ಸರ್ಕಾರ ಏನು ಆದೇಶ ಮಾಡಿದ್ರು ಅದನ್ನು ಶಿರಸಾವಹಿಸಿ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಅಷ್ಟು ಜನರಿಗೆ ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಮತ್ತು ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. 0% ಸಾಲವನ್ನು ಕೊಡ್ತಕ್ಕಂಥದ್ದು ಕೂಡ ಎಲ್ಲ ಬ್ಯಾಂಕ್ಗಳು ಅತಿ ಹೆಚ್ಚಿನ ಸಾಲವನ್ನು ಕೊಡ್ತಾ ಇರ್ತಕ್ಕಂಥದ್ದು ಕೂಡ 100ಕ್ಕೆ 100 ರೀಪೇಮೆಂಟ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಸ್ವಸಹಾಯ ಗುಂಪುಗಳು ಎಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದ್ವೇ ಪೊರ್ತುಡು ಬೀಜೂರ್ದ ಹೊಸ ಸ್ವಸಹಾಯ ಕೂಟನು ರಾಜ್ಯದ ಕೃಷಿ ಮಂತ್ರಿ ಬಿ.ಸಿ. ಪಾಟೀಲ್ ಉದಿಪನ ಮಲ್ತೆರು. ಪೊಣ್ಣೊಂಜಿ ಕಲ್ತುಂಡ ಶಾಲೆ ಒಂಜಿ ಸುರು ಮಲ್ತಿನ ಚಾಪುಂಡು ಪೊಂಜೊಕ್ಕುಲು ಸ್ವಂತ ಕಾರ್ಡ್ ಉಂತುಂಡ ಅಕ್ಲಿನ ಇಡೀ ಕುಟುಂಬ ಬುಳಿಚಿಲಾಪುಂಡು. ರಾಜೇಂದ್ರ ಕುಮಾರ್ ನವೋದಯ ಸ್ವಸಹಾಯ ಸಂಘುಲಿನ ಕಟ್ಟದು ಪೊಂಜೊಳಿಗೂ ಸಾಲ ಕೊರ್ದು ಅಕ್ಲಿನು ಸ್ವಂತ ಕಾರ್ಡ್ ಉಂತನಂಚ ಉಮೇದು ಕೊಡ್ತಿರಂದು ಮಂತ್ರಿ ಬಿ.ಸಿ. ಪಾಟೀಲ್ ಪಂಡಿರು. ಕಳೆದ 25 ವರ್ಷಗಳಲ್ಲಿ ಇಷ್ಟೊಂದು ಭವ್ಯವಾದಂತಹ ಒಂದು ಸಂಘಟನೆಯನ್ನು ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಮಾಡುವುದರ ಮೂಲಕ ಇವತ್ತು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ತಂದೆಯಾಗಿ ಸಹೋದರನಾಗಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ಹೆಣ್ಣು ಮಕ್ಕಳು
ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತನ್ನ ಸಂಸಾರವನ್ನು ನಡೆಸಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅವರಿಗೆ ತರಬೇತಿಯನ್ನು ಕೊಡೋದ್ರ ಮೂಲಕ, ಆರ್ಥಿಕ ಸಹಾಯವನ್ನು ಮಾಡೋದ್ರ ಮೂಲಕ, ಸಂಘಗಳಿಗೆ ಹಣವನ್ನು ಒದಗಿಸೋದ್ರ ಮೂಲಕ ಅವರಿಗೆ ಸ್ವಾವಲಂಬಿಯಾಗಿ ಬದುಕುವಂಥ ಅವಕಾಶವನ್ನು ಏನು ಕಲ್ಪಿಸಿಕೊಟ್ಟಿದ್ದಾರೆ, ನಿಜಕ್ಕೂ ಅಭಿನಂದನಾರ್ಹರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷದಿಂದ ಬಯಸ್ತೇನೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರಿ ಕಾರ್ಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಗುರ್ಕಾರ್ಮಿ ವಹಿಸಿದ ಪಾತಿರ್ದು ನನ್ನದ ದಿನೋಕ್ಲೀಡು ಏರಾಂಡಲ ಸಹಕಾರಿ ರಂಗ ಅತ್ತಂಡ ಬ್ಯಾಂಕ್ಲೇಡು ಕೃಷಿ ಸಾಲ ದಿತ್ತಂಡ ಅಕ್ಲೆಗ್ ಇನ್ಶೂರ್ ಮಲ್ಪಾದು ಒಂಜಿ ವೇಳೆ ಅಕುಲು ತೀರುಂಡ ಕೃಷಿ ಸಾಲ ಇಡೀ ಬುಡ್ದು ಬುಡ್ಪನ ಯೋಜನೆನು ಜಾರಿಗೆ ಕನೆಯರೆ ತಯಾರುಲ್ಲ ಅಂತ ಪಂಡಿರೋ. ನಮ್ಮಲ್ಲಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಲ್ಲಿ, ನಮ್ಮ ಬ್ಯಾಂಕ್ನಲ್ಲಿ ಯಾರಾದರೂ ಕೃಷಿ ಸಾಲ ಪಡ್ಕೊಂಡ್ರೆ ಅವರಿಗೆ ವಿಮೆಯನ್ನು ಮಾಡಿಕೊಂಡು ಅವರು ಮೃತಪಟ್ಟರೆ ಅವರ ಸಂಪೂರ್ಣ ಕೃಷಿ ಸಾಲ ಮನ್ನಾ ಆಗುವಂಥ ಯೋಜನೆಯನ್ನು ಮುಂದಿನ ದಿವಸದಲ್ಲಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಯಾಕೆ ಹೇಳಿದರೆ, ಕಷ್ಟದಲ್ಲಿದ್ದವರಿಗೆ, ಅವರ ಕುಟುಂಬದವರಿಗೆ ಅವರ ಹೊರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಆ ಯೋಜನೆಯನ್ನು ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಪೊಂಜೋಲಿನ ಸ್ವಸಹಾಯ ಕೂಟಲಿಗ್ ಸಾಲ ಸವಲತ್ತು ತೀರ್ನ ಸದಸ್ಯರನ್ನ ಚೈತನ್ಯ ಇನ್ಶೂರ್ ಚೆಕ್ ಅನ್ನು ಪಟ್ಟಿರೋ. ಉಪ್ಪುಂದ ಹೊಸ ಶಾಖೆರ್ದು ಗಾಡಿದ ಸಾಲ ಪತ್ರ ಪಟ್ಟಿಯರು. ರಾಜ್ಯದ ಕೈಗಾರಿಕಾ ಮಂತ್ರಿ ಮುರುಗೇಶ್ ಆರ್ ನಿರಾಣಿ, ಸಮಾಜ ಕಲ್ಯಾಣ ಬೊಕ್ಕ ಪಿರವರಿದಿ ವರ್ಗುಲಿನ ಕಲ್ಯಾಣ ಇಲಾಖೆ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಮೀನುಗಾರಿಕಾ ಬೊಕ್ಕ ಬಂದರು ಒಳನಾಡು ಜಲಸಾರಿಗೆ ಮಂತ್ರಿ ಎಸ್ ಅಂಗಾರ ಪಾಲ್ಗೊಂಡಿರು. ಶ್ರದ್ಧಾ ಕೇಂದ್ರಗಳು ಇಜ್ಜಿಂಡ ನಮ್ಮ ಶ್ರದ್ಧೆ ಕಣ್ಮದೆಯಾವು. ನಮ್ಮ ಸಂಸ್ಕೃತಿದ ರಾಯಭಾರಿ ಲಾವುಡುಂದು ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರು. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 4ನೇ ದಿನದ ಧಾರ್ಮಿಕ ಸಭೆಟ್ ಆಶೀರ್ವಚನ ಕೊರಿಯರು. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಬ್ರಹ್ಮಕಲಶ ಪುಣ್ಯೋತ್ಸವದ 4ನೇ ಧಾರ್ಮಿಕ ಸಭೆ ಸೋಮವಾರ ನಡೆತಂಡು. ಗುರಿಕಾರ್ಮಿ ವಯಸ್ಸದಿನ ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರಿಕಾರ್ಯರು ಬೊಕ್ಕ ಬ್ರಹ್ಮಕಲಶ ಸಮಿತಿ ಗುರಿಕಾರ್ಯರು ಡಾಕ್ಟರ್ ಜಿ ಶಂಕರ್ ಸುಬ್ರಹ್ಮಣ್ಯ ಮಠಾಧೀಶರು ಬೊಕ್ಕ ಬಿನ್ನಿರೆನೆ ಎತ್ಕೊಂಡಿರು. ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯರು ಆಶೀರ್ವಚನ ಕೊಡ್ದು ನಮ್ಮವುಲು ಒವ್ವೇ ನಮೂನಿಡ್ಲ ಪ್ರಕೃತಿ ಮುನಿಯಂದು ಶ್ರದ್ಧಾ ಕೇಂದ್ರಗಳು ನಂಕಾಗತ್ಯ, ಶ್ರದ್ಧಾ ಕೇಂದ್ರಗಳು ಇಜ್ಜಿಂಡ ನಮ್ಮ ಶ್ರದ್ಧೆ ಕಣ್ಮದೆ ಹಾವು. ದುಂಬಗ್ ಸಂಸ್ಕೃತಿ ನಾಶ ಆಪುನ ಸಾಧ್ಯತೆ ಉಂಡು, ಸಂಸ್ಕೃತಿದ ರಾಯಭಾರಿಲು ನಮ ಅವಡುಂದು ಅರ್ಪಂಡಿರು. ನಾವು ಯಾವುದನ್ನು ಆಗಲೇಬೇಕು ಅಂತ ಯೋಚನೆ ಮಾಡ್ತೀವೋ ಆಗದೇನೆ ಹೋಗಬಹುದು. ನಾವು ಯಾವ್ದು ಆಗಲೇಬಾರದು ಅಂತ ಯೋಚನೆ ಮಾಡ್ತೀವೋ ಅದು ಆಗಿಯೂ ಹೋಗಬಹುದು. ಭಾರಿ ದೊಡ್ಡ ಕಾರ್ಯಕ್ರಮ ಇದೆ, ಮಳೆನೇ ಬರಬಾರದು ಅಂದ್ರೆ ಅವತ್ತು ಭಾರಿ ದೂರರಾಗಿ ಮಳೆ ಬೀಳಬಹುದು. ಯಾವತ್ತು ಮಳೆ ಬರಲೇಬೇಕು ಅಂತ ಬರಗಾಲ ಇದೆ ಅಂತ ಹೇಳಿ ಮಳೆನೇ ಬರದೇ ಹೋಗಬಹುದು. ಹಾಗಾಗಿ ಒಂದು ನಮ್ಮ ಕಲ್ಪನೆಯನ್ನು ಮೀರಿದ, ನಮ್ಮ ಇಚ್ಛಾಶಕ್ತಿಯನ್ನು ಮೀರಿ ನಮ್ಮ ಇಚ್ಛಾಶಕ್ತಿಯ ಮೇಲೆ ನಿಯಂತ್ರಣವನ್ನು ಸಾಧನೆ ಮಾಡತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಮತ್ತು ನಮ್ಮ ಮನಸ್ಸಿನ ಕಲ್ಪನೆಗಳಿಗೆ ಜೋಡಣೆ ಆದರೆ, ಟ್ಯೂನ್ ಆದರೆ ನಾವು ಅಂದುಕೊಂಡದೆಲ್ಲ ಆಗತ್ತೆ. ಅದಕ್ಕೆ ಆದದ್ದು ಇಷ್ಟು ದೊಡ್ಡ ಕೆಲಸ. ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪಾತಿರ್ದು ಡಾಕ್ಟರ್ ಜಿ ಶಂಕರ್ ಸಮಾಜದ ಸರ್ವರಿಗಾದ ಎಡ್ಡೆ ಮನಸ್ಸು ಮಾತಿರ್ನಲ ಸಹಾಯ ಸಕಾರುಡು ಈ ಕ್ಷೇತ್ರ ಕಟ್ಟಾದಿರೆಂದು ಪಂಡಿರು. ಕೆಲವು ಕ್ಷಣ ನಾವು ಹೇಳ್ತೇವೆ, ದೇವರೇ ನನ್ನನ್ನು ನಿನ್ನಲ್ಲಿ ಕರೆದುಕೋ, ನಾವು ನಿನ್ನಲ್ಲಿ ಸಂಪೂರ್ಣವಾಗಿ ನಮ್ಮ ಸಮರ್ಪಣ ಭಾವದಿಂದ ನಾವು ನಿನಗೆ ತಲೆಬಾಗಿಸುತ್ತಿದ್ದೇವೆ ಅಂತ ಹೇಳಿ. ಅಂತ ಒಂದು ಭವ್ಯವಾದ, ಬಹುಶಃ ಕರ್ನಾಟಕದಲ್ಲೇ ಅತಿ ಸುಂದರವಾದಂತಹ ಈ ಒಂದು ದೇವಾಲಯವನ್ನ ಮತ್ತು ಆಸುಪಾಸಿನ ಎಲ್ಲ ಅದಕ್ಕೆ ಬೇಕಾಗುವಂತ ಎಲ್ಲ ಕಟ್ಟಡಗಳನ್ನ ಇವತ್ತು ಒಬ್ಬ ಶ್ರೀಮಂತಿಕೆ ಹೃದಯ ಇರುವಂತಹ ಜಿ ಶಂಕರ್ ಅವರು ಎಲ್ಲರ ಸಹಕಾರದೊಂದಿಗೆ ಇದನ್ನ ಮಾಡಿದರೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ನಮಸ್ಕಾರಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಜನಪದ ವಿದ್ವಾಂಸರು ಕೆಎಲ್ ಕುಂಡಂತಾಯರು ಉಪನ್ಯಾಸ ಕೊರ್ದು 21ನೇ ಶತಮಾನಡು ಅದ್ಭುತ ಶಿಲ್ಪದ ಒಟ್ಟುಗು ಕಟದಿನ ಈ ಮಹಾಲಕ್ಷ್ಮಿ ಸನ್ನಿಧಾನ ಅಧ್ಯಯನ ಮಲ್ಪನಗಳಿಗೊಂದು ಎಡ್ಡೆ ಚಾವಡಿ ಒದಗಾದನು. ಮುಲ್ಪ ಯಜಮಾನಿಕೆ ಬೊಕ್ಕ ಶಿಲ್ಪಿನ ಇಚ್ಛಾಶಕ್ತಿ ಲಕ್ಕದು ತೋಜುದನಂದು ಪಂಡಿರು. ನಾವು ಬಹಳ ದೇವಾಲಯಗಳನ್ನು ಗಮನಿಸಿದಾಗ ನಮಗೊಂದು ಸ್ಪಷ್ಟ ವಿಷಯ ಗೊತ್ತಾಗ್ತದೆ. ಅಲ್ಲಿ ಶಿಲ್ಪಗಳ ಬಗ್ಗೆ ಇತ್ಯಾದಿಗಳ ಬಗ್ಗೆ ಯಾವುದು ಅಷ್ಟು ಗಮನ ಕೊಡುವುದಿಲ್ಲ ಆಗಲಿ. ಇದು ಹಾಗಲ್ಲ. ಮುತುವರ್ಜಿ ಇರುವಲ್ಲಿ ಶಿಲ್ಪಿಯು ಅಲರ್ಟ್ ಆಗ್ತಾನೆ ಅಲ್ವಾ? ಆ ಕಾರಣದಿಂದ ಇಲ್ಲಿ ಈ ಸುಂದರವಾದ ಶಿಲ್ಪ ಸಂಭ್ರಮ ಇಲ್ಲಿ ವಿಜೃಂಭಿಸ್ತಾ ಇದೆ. ಮಾತ್ರವಲ್ಲ, ಮತ್ತೆ ಒಂದು ಹೇಳ್ತೇನೆ, ಬಹುಶಃ ಇದು ಲಕ್ಷ್ಮಿಯ ದೇವಸ್ಥಾನ ಅಲ್ವಾ?
ಲಕ್ಷ್ಮಿಗೂ ನಮಗೂ ಒಂದು ರೀತಿಯ ಬಾಂಧವ್ಯ ಇದೆ ತಾನೆ. ಹಾಗಾಗಿ ಬಂಧುಗಳಾದಂತಹ ನೀವು ಕಟ್ಟಿದ ದೇವಾಲಯವು ಲಕ್ಷ್ಮಿಗೆ ಇದು ಸಾರ್ಥಕ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದು ಹೀಗೆ ಆಗಲೇಬೇಕು, ಆಗಿದೆ. ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಗುರ್ಕಾರ್ಯರು ಶಶಿಕುಮಾರ್ ಮೆಂಡನ್, ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು ಜಯಸಿ ಕೋಟ್ಯಾನ್, ಮರ್ಯಾದಿ ಪ್ರಧಾನ ಕಾರ್ಯಂತರು ಸುಧಾಕರ್ ಕುಂದರ್, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಗುಂಡು ಬಿ ಅಮೀನ್, ಕ್ಷೇತ್ರಾಡಳಿತ ಸಮಿತಿ ಗುರ್ಕಾರ್ಯರು ವಾಸುದೇವ ಸಾಲ್ಯಾನ್, ಮುಲ್ಕಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ಅತುಲ್ ಕುಡುವ, ಜಿಲ್ಲಾ ಭಜನಾ ಮಂಡಳಿ ಒಕ್ಕೂಟದ ಗುರ್ಕಾರ್ಯರು ಭೋಜರಾಜ್ ಆರ್ ಕಿದಿಯೂರು, ಉಚ್ಚಿಲ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ರಾಘವೇಂದ್ರ ಉಪಾಧ್ಯಾಯ, ಉಳ್ಳಾಲ ವ್ಯಾಘ್ರ ಚಾಮುಂಡಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ವಸಂತ್ ಅಮೀನ್ ಪಾಲ್ಗೊಂಡಿರು. ನಿಧಿ ಉಡುಪಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲೆದ ಸಾರಿಗೆ ಸಂಸ್ಥೆಲೆಡು ಒಂಜಿ ಮುಖ್ಯ ಸಂಸ್ಥೆ ಆದ ಪುನಃ ಮಹೇಶ್ ಮೋಟಾರ್ಸ್ ಸಂಸ್ಥೆಗೆ 5 ವರ್ಷ ಆಯ್ನ ಲೆಕ್ಕೊಡು ಸೋಮವಾರ ಸಂಸ್ಥೆದ ತಾಪಕ ಗುರ್ಕಾರ್ಯರು ಜಯರಾಮ ಶೇಖಾ ದುಂಬಾಳ್ತಿಡು ಸೋಮವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳಟು ವಿಶೇಷ ಸೇವೆ ಸಂದಾಯಿತ ಮಲ್ತೆರು. ದಕ್ಷಿಣ ಕನ್ನಡ ಜಿಲ್ಲೆಡು ಸಾರಿಗೆ ಸಂಸ್ಥೆಡು ಮುಖ್ಯ ಸೇವೆ ಸಂದ ಒಂದು ಪುನಃ ಮಹೇಶ್ ಮೋಟಾರ್ಸ್ ಸಂಸ್ಥೆಗೆ 5 ವರ್ಷ ದಿಂಜಿನ ಲೆಕ್ಕೊಡು ಮಹೇಶ್ ಮೋಟಾರ್ಸ್ ಸಂಸ್ಥೆ ತಾಪಕ ಗುರಿಕಾರ್ಯರು ಎಕೆ ಜಯರಾಮ್ ಶೇಖಾ ಬೊಕ್ಕ ಕುಟುಂಬದಕ್ಕೂ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಡು ಸೋಮವಾರ ವಿಶೇಷ ಸೇವೆ ಸಂದಾಯರು. ದೇವೀರ್ನ ಪಲ್ಲಿಂಕಿ ಬಲಿ ಬೊಕ್ಕ ಬೊಳ್ಳಿ ತೇರ್ದ ಸೇವೆ ನಡಪಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಡೆರೆಗೆ ಕಾಣಿಕೆ ಸಂದಾದ ಆಶೀರ್ವಾದ ನಟ್ಟುಂಡಿರು. ಸಂಸ್ಥೆದ ಪಾಲ್ದಾರ ಕುಟುಂಬ ಸಂಸಾರದಕ್ಕೂ ಸಂಸ್ಥೆ ಬೆನ್ಪನಕ್ಕೂ ಮಾತ ಈ ಪೊರ್ತುಡಿತ್ತಿರು. ಒಡಿಪುದ ಕೂಸಮ್ಮ ಶಂಭುಶೆಟ್ಟಿ ಪೊಂಜು ಬೊಕ್ಕ ಜೋಕ್ಲೆನ ಆಸ್ಪತ್ರೆ ಕೂಡ ಸರ್ಕಾರದ ಅಧೀನಗು ಬತ್ತಿನವು ಎಡ್ಡೆ ಸಂಗತಿ ಐತ ಅವ್ಯವಸ್ಥೆಗೆ ಕಾರಣ ಎನಕ್ಲಿನ ಮಿತ್ತು ಕ್ರಮ ದೆತ್ತನುಡುಂತು ಡಾಕ್ಟರ್ ಪಿವಿ ಭಂಡಾರಿ ಒತ್ತಾಯ ಮಾಡ್ತಿದ್ದರು. ಒಡಿಪುದ ಕೂಸಮ್ಮ ಶಂಭುಶೆಟ್ಟಿ ಪೊಂಜು ಬೊಕ್ಕ ಜೋಕ್ಲಿನ ಆಸ್ಪತ್ರೆದ ಬಗ್ಗಿಟ್ಟು ಒಡಿಪುದ ಪುದರ್ಪೊಯಿ ವೈದ್ಯರು ಪಿವಿ ಭಂಡಾರಿ ಪಾತಿರ್ದು ಈ ಆಸ್ಪತ್ರೆ ಸರ್ಕಾರದ ಅಧೀನಗು ಬತ್ತಿನವು ಸಂತೋಷದ ಸಂಗತಿ ಖಾಸಗಿದಕ್ಲಿಗ ಕೊರ್ನ ಪೊರ್ತುಳು ಎಂಕುಲು ಪೊರ್ಮಾಟ ಮಲ್ತದ ಇತ್ತೆ ಒಡಿಪುದ ಶಾಸಕರು ರಘುಪತಿ ಭಟ್ರು ಪಿರ ಈ ಆಸ್ಪತ್ರೆಯನ್ನು ಸರ್ಕಾರದ ಅಧೀನಗು ದಿತ್ತನರೆ ಬೋಡಾಯಿನಾಥ ಪುಣೆತಿರು ಅರೆಗೂ ಸೊಲ್ಮೆ ಸಂದಾವ ನನ್ನದ ದಿನಕ್ಲಿಡು ಆಸ್ಪತ್ರೆ ಎಡ್ಡೆ ಸೇವೆ ಒದಗಾವನಂಚ ಆವಡಂದು ಪಂಡಿರು. ಕಾಂಗ್ರೆಸ್ ಸರ್ಕಾರ ಉಪ್ಪುನಗ ಈ ಆಸ್ಪತ್ರೆಡು ಸರ್ಕಾರಿ ಅಧಿಕಾರಿಲಿನ ಜವಾಬ್ದಾರಿದಾಂತಿ ನಿರ್ಣಯದಂಚ ಅವಿನು ಖಾಸಗಿಯಾದ ಬಿಆರ್ ಶೆಟ್ರೆಗೂ ಕೊಡ್ತಿತ್ತನು ಅಂಡ ಬಿಆರ್ ಶೆಟ್ಟಿ ಕಂಪನಿ ಪಣವು ಕಾಸುಡು ದಿವಾಳಿ ಆಯ್ನ ಕಾರಣ ಆಸ್ಪತ್ರೆದ ವ್ಯವಸ್ಥೆ ಹಾಳಾದಿತ್ತಂಡು. ಆಸ್ಪತ್ರೆಡು ಡಾಕ್ಟರ್ ಇಜ್ಜಂದೆ ಸೀಕದಕ್ಲು ನಟ್ಟ ತಿರುಗುನಂಚ ಆದಿತ್ತಂಡು. ಬೇಲದಕ್ಲಿಗೆ ಸಂಬಳ ತಿಕ್ಕಂದೆ ಅಕಲು ಪ್ರತಿಭಟನೆ ಮಲ್ಪುನಂಚ ಆದಿತ್ತಂಡು. ಆ ಅವ್ಯವಸ್ಥೆಗೆ ಕಾರಣ ಆಯ್ನಕ್ಲಿನ ಮಿತ್ತು ಕ್ರಮದೆತ್ತ ನುಡುಂದು ಪಿವಿ ಭಂಡಾರಿ ಒತ್ತಾಯ ಮಲ್ತಿರು.
ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮೊದಲು ಸರ್ಕಾರಿ ಆಸ್ಪತ್ರೆ ಆಗಿತ್ತು. ಹಾಜಿ ಅಬ್ದುಲ್ಲಾ ಅವರ ಒಂದು ದಾನ ಆಗಿತ್ತು. ಅದನ್ನು ಆಗದ ಕಾಂಗ್ರೆಸ್ ಸರ್ಕಾರ BR ಶೆಟ್ಟಿ ಅವರಿಗೆ ವಹಿಸಿಕೊಟ್ಟು ಏನು ಖಾಸಗೀಕರಣ ಆಗಿತ್ತು ಅದನ್ನು ವಿರೋಧಿಸಿ ನಾವು 2016ರಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ತಾರ್ಕಿಕವಾಗಿ ಒಂದು ಅಂತ್ಯ ನಿನ್ನೆ ಸಿಕ್ಕಿದೆ. ಮಾನ್ಯ ಶಾಸಕರಾದ ರಘುಪತಿ ಭಟ್ ಅವರನ್ನು ಅಭಿನಂದಿಸ್ತೇನೆ. ಯಾಕಂದರೆ 2016ರಲ್ಲೂ ಅವರು ನಮ್ಮ ಜೊತೆ ಇದ್ದರು, ಈಗಲೂ ನಮ್ಮ ಜೊತೆ ಇದ್ದಾರೆ. ಖಂಡಿತವಾಗಿಯೂ ಈ ಆಸ್ಪತ್ರೆಯ ಬಗ್ಗೆ ಭಾಳ ಮುತುವರ್ಜಿ ವಹಿಸಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಸೊ ನಾನು ಹೇಳೋದು ಇಷ್ಟೇ, ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡೆಲ್ಗಳು ನಮ್ಮ ದೇಶದಲ್ಲಿ ನಡೆಯಲ್ಲ. ಆರೋಗ್ಯ ಕ್ಷೇತ್ರದಲ್ಲಂತೂ ಖಂಡಿತವಾಗಿ ನಡೆಯಲ್ಲ. ಆರೋಗ್ಯ ಕ್ಷೇತ್ರ ಎಷ್ಟೋ ಸರಿ ಸರ್ಕಾರದವರು ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಮಾಡೆಲ್ಗಳನ್ನು ಮಾಡಿ ಸೋತಿದ್ದಾರೆ. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ನಾಗಸನ್ನಿಧಾನ ಸಮರ್ಪಣೆ ಅಷ್ಟಬಂಧ ಬ್ರಹ್ಮಕಲಶ ಬೊಕ್ಕ ನಾಗಮಂಡಲ ಸೇವೆ ಏಪ್ರಿಲ್ 8-15 ಮುಟ್ಟ ಅಟ್ಟಣೆ ಮತದನಂದು ಆಡಳಿತ ಧರ್ಮದರ್ಶಿ ಬೊಕ್ಕ ನಾಗದರ್ಶನದಾರು ಸಗ್ರಿ ಗೋಪಾಲಕೃಷ್ಣ ಸಾಮುಗೇರು ಪಂತೆರು ಆರು ಈ ಬಗೆಟ್ ನಮ್ಮ ಕುಡ್ಲ ಚಾನಲ್ಗೂ ಮಾಹಿತಿ ಕೊಡ್ತಾರೆ. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಪೊಸತ್ ಮಲ್ತುಕಟ್ಟಿನ ನಾಗಸನ್ನಿಧಾನ ಸಮರ್ಪಣೆ ಅಷ್ಟಬಂಧ ಬ್ರಹ್ಮಕಲಶ ಬೊಕ್ಕ ನಾಗಮಂಡಲೋತ್ಸವ ಏಪ್ರಿಲ್ 8-15 ಮುಟ್ಟ ನಡಪೆರವುಂಡು. ನಾಗದರ್ಶನದಾರು ಸಗ್ರಿ ಗೋಪಾಲಕೃಷ್ಣ ಸಾಮಗ ಬೊಕ್ಕ ಶ್ರೀನಿವಾಸ ತಂತ್ರಿಲೇನ ದುಂಬಾಡ್ತಿಡು ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಒಟ್ಟುಗೂ ಈ ಕಾರ್ಯ ಅಟ್ಟಣೆ ಆತಂಡು. ಏಪ್ರಿಲ್ 7 ಬಯ್ಯ 5 ಒಡಿಪು ಶ್ರೀಕೃಷ್ಣ ಮಠದ ಅಂಗನಡು ಪರ್ಯಾಯ ಕೃಷ್ಣಾಪುರ ಮಠಾಧೀಶರು ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಪುದೆ ಕಾಣಿಕೆ ಸಮರ್ಪಣೆಗೆ ಚಾಲನೆ ಕೊಡ್ಪೇರು. ಭಕ್ತರು ಅರಿತಾರಾಯಿ ಧಾನ್ಯ ಕಾಯಕಜಿಪು ಸೊತ್ತುಲೇನು ಒದಗಾಯರೆ ಅವಕಾಶ ಉಂಡು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ, ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಎಸ್ ಅಂಗಾರ, ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್, ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ, ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಬೊಕ್ಕ ಸ್ವಾಮೀಜಿರು ನಿಚ್ಚಲ ನಡಪನ ಸಭಾಲೆ ಸಿಡಪಾಲ್ದು ತೊಂಬಿருந்து ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನ ಆಡಳಿತ ಧರ್ಮದರ್ಶಿ ಸಗ್ರಿ ಗೋಪಾಲಕೃಷ್ಣ ಸಾಮಗ ನಮ್ಮ ಕುಡ್ಲ ಚಾನಲ್ಗೆ ತೆರಿಪಾದಿರು. ಮಹೇಶ್ ಮೋಟಾರ್ಸ್ ಸಂಸ್ಥೆ ನನ್ನಲಾತ್ ಗೆಲ್ಮೆದ ಸಾದಿಡು ಸಾಗಡು ಮಂಜುನಾಥ ಸ್ವಾಮಿನ ಅನುಗ್ರಹ ಉಪ್ಪಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆರ ಪಂತೆರ ಕುಡ್ಲದ ಮಹೇಶ್ ಮೋಟಾರ್ ಸಂಸ್ಥೆಗೂ 5 ವರ್ಷದಿಂಜಿನ ಪೂರ್ತುಡು ಧರ್ಮಸ್ಥಳ ಕ್ಷೇತ್ರಡು ವಿಶೇಷ ಸೇವೆ ಸಂದಾಯಿನ ಪೂರ್ತುಡು 6 ಸಂಸ್ಥೆಗೂ ಆಶೀರ್ವಾದ ಮಲ್ತೆರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆರ್ನ ಆಶೀರ್ವಾದ ಆದಿತ್ತೊಂದು ಸುರುಮಲ್ತದಿನ ಕುಡ್ಲದ ಮಹೇಶ್ ಮೋಟಾರ್ಸ್ ಸಂಸ್ಥೆ ಇತ್ತೆ 5 ವರ್ಷ ಆಂಡ್ ಈ ಎಡ್ಡೆಯಲ್ಲಿ ಗಳಿಗಿಡು ಸಂಸ್ಥೆದ ತಾಪಕ ಗುರಿಕಾರ್ಯರು ಎಕೆ ಜಯರಾಮ್ ಶೇಖ ಅರಿನ ಕುಟುಂಬ ಸಂಸಾರದ ಒಟ್ಟುಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆರ್ನ ಆಶೀರ್ವಾದ ತೆತ್ತೊಂಡಿರು. ಮಹೇಶ್ ಮೋಟಾರ್ಸ್ ಸಂಸ್ಥೆಗೂ 5 ವರ್ಷ ಆಯ್ನ ಲೆಕ್ಕೊಡು ಬಸ್ತ ಚಿತ್ರ ಉಪ್ಪುನ ಬೊಳ್ಳಿದ ಕಲಾಕೃತಿ ಒಂಜೇನು ನೆಂಪುದ ಕಾಣಿಕೆಯಾದ ಹೆಗ್ಡೆರೆಗೆ ಕೊರಿಯರು. ಕರಿನ 27 ವರ್ಷದ್ದು ಮಹೇಶ್ ಸಂಸ್ಥೆಡು ಡ್ರೈವರ್ ಕೆಲಸ ಮಲ್ತೊಂದು ಪುನಃ ಮಂಜುನಾಥ ಸನಿಲ್ ಎಂ ಮೇರೆಗೆ ಹೆಗ್ಡೆರು ಈ ಪೊರ್ತುಗೂ ತಮ್ಮನದ ಮರ್ಯಾದೆ ಮಲ್ತೆರು. ವೀರೇಂದ್ರ ಹೆಗ್ಡೆರು ಆಶೀರ್ವಾದ ಮಲ್ತದು ಈ ಸಂಸ್ಥೆ ನನದ ದಿನೊಕ್ಲೆಡು ನನಲಾತ್ ಗೆಲ್ಮೆದ ಸಾದಿಡು ಸಾಗಡು ಮಂಜುನಾಥ ಸ್ವಾಮಿನ ಅನುಗ್ರಹ ಉಪ್ಪಡೆಂದು ಎಡ್ಡೆಪ್ಪು ಬೈಕಿಯರು. ಭಕ್ತರು ಅನೇಕ ಮಂದಿ ಶ್ರೀ ಮಂಜುನಾಥ ಸ್ವಾಮಿಯ ಮೇಲೆ ಶ್ರದ್ಧೆ ಭಕ್ತಿಯನ್ನಿಟ್ಟು ವ್ಯವಹಾರ ಮಾಡಿ ಅನೇಕ ಸಾಧನೆಯನ್ನು ಮಾಡಿದ್ದಾರೆ. ಅಂಥವರಲ್ಲಿ ಒಬ್ಬರು ಜಯರಾಮ್ ಶೆಟ್ಟರು ಮಹೇಶ್ ಮೋಟಾರ್ಸ್ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ 100 ಜನರಿಗೆ ಉದ್ಯೋಗ ಕೊಟ್ಟು ಜೀವನಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮ ವ್ಯವಹಾರವನ್ನು ಬೆಳೆಸಿದ್ದಾರೆ. ಬಸ್ಸು ಅಂತಂದರೆ ಅದು ವ್ಯಾವಹಾರಿಕವಾಗಿ ಹೇಳೋದಾದರೆ ಸಂಚಾರಕ್ಕೆ ಬಹಳ ಉಪಯುಕ್ತವಾದಂಥದ್ದು. ನಂಬಿಕೆಗೆ ಮೊದಲನೇ ಹೆಸರೇ ಬಸ್ಸುಗಳು. ಯಾಕೆಂದರೆ ಬಸ್ಸಿನ ಡ್ರೈವರಲ್ಲಿ ಇವತ್ತು ಮಂಜುನಾಥರನ್ನು ಸನ್ಮಾನ ಮಾಡಿದ್ದಾರೆ. ಒಂದು ಬಸ್ಸಿನಲ್ಲಿ ಇರುವಂಥ ಎಲ್ಲ ಜನರ ಜೀವ ಅವರ ಕೈಯಲ್ಲಿರ್ತದೆ. ಹಾಗಾಗಿ ಅವರು ಒಂದು ಅಪಘಾತ ಇಲ್ಲದೆ ಯಶಸ್ವಿಯಾಗಿ 26 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅದರಿಂದ ಹೆಚ್ಚು ಈ ಸಂಸ್ಥೆ ಸಾವಿರಾರು ಪ್ರಯಾಣಿಕರನ್ನು ಪ್ರವಾಸ ಮಾಡುವಂತೆ ಮಾಡಿ ಅವರ ಗುರಿ ತಲುಪಿಸಿ ವಿದ್ಯಾರ್ಥಿಗಳನ್ನು ಕಾಲೇಜು ಶಾಲೆಗೆ ತಲುಪಿಸಿ ಸೇವೆ ಮಾಡಿದ್ದಾರೆ. ಅವರು ನಮ್ಮ ಕ್ಷೇತ್ರದ ಮೇಲೆ ಭಕ್ತಿಯಿಂದ ಇನ್ನೂ ಈ ಒಂದು ಸುಂದರವಾದ ಬಸ್ಸಿನ ಮಾಡಲನ್ನು ಮಾಡಿಕೊಟ್ಟಿದ್ದಾರೆ. ನಾನು ಸ್ವಲ್ಪ ವಾಹನ ಪ್ರಿಯ, ಹಾಗಾಗಿ ಇದೀಗ ನಮ್ಮ ಮ್ಯೂಸಿಯಂನಲ್ಲಿ ಇರ್ತದೆ ಅಂತ ಅವ್ರಿಗೆ ಹೇಳ್ತಾ ಇನ್ನೂ ಭಾಳ ಯಶಸ್ವಿ ಅವರ ಮಕ್ಕಳು ಈಗ ಸಂಸ್ಥೆ ನಡೆಸ್ತಾರೆ. ಬೇರೆ ಬೇರೆ ವ್ಯವಹಾರಕ್ಕೆ ಕೂಡ ಇಳಿದಿದ್ದಾರೆ. ಅವರೆಲ್ಲ ವ್ಯವಹಾರಗಳು ಯಶಸ್ವಿಯಾಗಿ ನಡೆಯಲಿ. ಮಹೇಶ್ ಮೋಟಾರ್ಸ್ ತಾಪಕ ಗುರ್ಕಾರ್ಯರು ಜಯರಾಮ ಶೇಖ ಪಾತಿರ್ದು
ತಾನು ಪೂಜೆ ಮಲ್ಪನ ದೇವರನ ಒಟ್ಟುಗೂ ದಿನನಿತ್ಯ ಕಾವಂದಿರ್ನ ಪೂಜೆ ಮಲ್ಪ ಆರು ಎನ್ನ ಪಾಲ್ದ ದೇವರನ್ ಪಂಡಿರು. ಹೆಗಡೆಯವರು ಬಸ್ ಮಾರ್ತಾ ಅಂತ ಗೊತ್ತಾದ ನಂತರ ನಾನು ಬಂದು ನನ್ನಲ್ಲಿರ್ತಕ್ಕಂಥ ಸ್ವಲ್ಪ ಹಣವನ್ನು ಕೊಟ್ಟು ಬಾಕಿ ಸಹಾಯವನ್ನು ಬೇಡಿದಾಗ ಒಂದೇ ಮಾತಿನಲ್ಲಿ ಆಯಿತು ಅಂತ ಹೇಳಿ ನನಗೆ ಆ ಒಂದು ಸಹಾಯವನ್ನು ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಇದಕ್ಕೆಲ್ಲ ಕಾರಣ ಮಂಜುನಾಥ ಸ್ವಾಮಿ ದೇವರು ಹಾಗೂ ವೀರೇಂದ್ರ ಹೆಗಡೆಯವರು. ಅವರನ್ನು ಯಾವಾಗಲೂ ನಾನು ನೆನೆಸ್ತಾ ಇರ್ತೇನೆ. ಪ್ರತಿದಿನ ಎದ್ದಾಗ ಒಂದು ತಾಯಿ, ನನ್ನ ಸಾಕಿದಂಥ ಮಾವ, ಮತ್ತೊಂದು ಹೆಗಡೆಯವರನ್ನು ನೆನೆಸಿಯೇ ನಾನು ನನ್ನ ಕರ್ತವ್ಯಕ್ಕೆ ಹೊರಡುವುದು. ಆದ್ದರಿಂದ ಇನ್ನು ಮುಂದಕ್ಕೂ ನನ್ನ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು ಎಲ್ಲರೂ ನಮ್ಮಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಕೂಡ ಸುಖ, ಸಂತೋಷ, ಸಮೃದ್ಧಿ ಒದಗಿ ಬರಲಿ ಅಂತೇಳಿ ಮಂಜುನಾಥನಲ್ಲಿ ಪ್ರಾರ್ಥಿಸುವುದರೊಂದಿಗೆ ಹೆಗಡೆಯವರಿಗೆ ನಮಿಸ್ತಾ ಇದ್ದೇನೆ. ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಒಟ್ಟಿಗಿತ್ತದು ಮಹೇಶ್ ಮೋಟಾರ್ಸ್ ಸಂಸ್ಥೆಗೂ ಬೊಕ್ಕ ಸಂಸ್ಥೆದ ಯಜಮಾನರಿಗೂ ಎಡ್ಡೆಪು ಬೈಕಿಯರು. ಶ್ರೀಮತಿ ಪದ್ಮಾವತಿ ಜೇಶಿಕಾ, ಪಾಲ್ದಾರರು ಕಿಶನ್ ಶೆಟ್ಟಿ, ಮಹೇಶ್ ಶೇಖಾ, ಪ್ರಕಾಶ್ ಶೇಖಾ, ಪ್ರಶಾಂತ್ ಶೆಟ್ಟಿ, ಪುಲ್ಯಲ್ಲು ಬಂದುಲು ಇತ್ತದು ಹೆಗಡೆರ್ನ ಆಶೀರ್ವಾದ ದೆತ್ತೊಂಡೆರು. ಭಾಸ್ಕರ್ ರೈ ಕುಕ್ವಳ್ಳಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. 1972 ಶುರುವಾಯಿನ ಮಹೇಶ್ ಮೋಟಾರ್ಸ್ ಸಂಸ್ಥೆಡ್ 30 ಹೆಚ್ಚ ಬಸ್ಸುಲು ಇತ್ತದು ಸಿಟಿ ಬೊಕ್ಕ ಸರ್ವಿಸ್ ಅಂಚನೆ ಬೆಂಗಳೂರು ಸೇರಿದ ಬೇತೆ ಬೇತೆ ಕಡೆக்கு ಸಂಚಾರ ಮಲ್ತೊಂದುಂಡು. ತಮಿಳುನಾಡಿನ ಕನ್ಯಾಕುಮಾರಿಡು ನಡೆತಿನ ರಾಷ್ಟ್ರಮಟ್ಟದ ಉಷು ಪಂತೊಡು ಕರ್ನಾಟಕ ರಾಜ್ಯದ ಪ್ರತಿನಿಧಿ ಆದಿತ್ತಿನ ಅವನಿ ಎನ್ಎಂ ಬೊಕ್ಕ ಅನ್ಶಿ ಎನ್ಎಂ ಅಮರ್ ಜೋಕುಲು ಕಂಚಿದ ಪದಕ ಗೆದ್ದಿದ್ದರು. ಮೊಕಲು ಜಿಲ್ಲೆದ ಪುದರ್ಪೋಯಿ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಮಾರ್ಷಲ್ ಆರ್ಟ್ಸ್ ಸಂಸ್ಥೆಡು ತರಬೇತಿ ಪಡೆಯೊಂದುಲ್ಲೇರು. ತಮಿಳುನಾಡಿನ ಕನ್ಯಾಕುಮಾರಿಡು ನಡೆತಿನ ಭಾರತ ಸರ್ಕಾರ ಬೊಕ್ಕ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ದ ಮಾನಾದಿಗೆ ಪಡೆತಿನ ಬೊಕ್ಕ ಗೊಬ್ಬುಲಿನ ಪಟ್ಟಿಡುಪ್ಪುನ ಮುಖ್ಯ ಗೊಬ್ಬು ರಾಷ್ಟ್ರಮಟ್ಟದ ಉಷು ಪಂತೊಡು ದಕ್ಷಿಣ ಕನ್ನಡ ಉಷು ಅಸೋಸಿಯೇಷನ್ ದ ನಿಲಿಟ್ಟು ಕರ್ನಾಟಕ ರಾಜ್ಯದ ಪ್ರತಿನಿಧಿ ಆದಿತ್ತಿನ ಅವನಿ ಎನ್ಎಂ ಸಬ್ ಜೂನಿಯರ್ ಪುಂಜೋಕ್ಲೆನ 45 ಕೆಜಿ ವಿಭಾಗಡು ಬೊಕ್ಕ ಆನ್ಶಿ ಎನ್ಎಂ ಸಬ್ ಜೂನಿಯರ್ ಪುಂಜೋಕ್ಲೆನ 48 ಕೆಜಿ ವಿಭಾಗ ಸ್ಯಾನ್ಸೋ ಫೈಟಿಂಗ್ ವಿಭಾಗಡು ಕಂಚಿದ ಪದಕ ಗೆದ್ದಿದ್ದರು. ಈ ವಿಭಾಗಡು ಕರ್ನಾಟಕ ರಾಜ್ಯಗೂ ತಿಕ್ಕಿನ ಒಟ್ಟು 3 ಕಂಚಿದ ಪದಕುಲೆಡ್ 2 ಪದಕ ಮೊಕ್ಲಿಡ್ದು ಬತ್ತಿನವು ಜಿಲ್ಲೆಗೂ ಪೆರ್ಮೆದ ಸಂಗತಿಯಾತುಂಡು. ಕರ್ನಾಟಕಡು ಈ ಗೊಬ್ಬುಡು ಸುರುತ ಸರ್ತಿ 1 ಜಿಲ್ಲೆ 2 ಪದಕ ಗೆದ್ದಿದುಂಡು. ಅವನಿ ಬೊಕ್ಕ ಅನ್ಶಿ ಜಿಲ್ಲೆದ ಪುದರ್ಪೋಯಿ ಮಾರ್ಷಲ್ ಆರ್ಟ್ಸ್ ಸಂಸ್ಥೆ ಆದುಪ್ಪುನ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಮಾರ್ಷಲ್ ಆರ್ಟ್ಸ್ ದೆಟ್ಟು ಕಲ್ತೊಂದಿತ್ತದು ಸಂಸ್ಥೆದ ಮುಖ್ಯ ಕಲ್ಪವನಾರು ನಿತಿನ್ ಎನ್ ಸುವರ್ಣ ಮೆರೆಡ್ದು ತರಬೇತಿ ಪಡೆಯೊಂದಿಲ್ಲಿರು. ಮೊಕಲು ನಿರಂಜನ್ ಮುಡಿಪು ಬೊಕ್ಕ ಶ್ರೀಮತಿ ಸ್ವರ್ಣ ಮೊಕ್ಲಿನ ಅಮರ್ ಜೋಕುಲ ಆದುಲ್ಲೇರು. ಯಕ್ಷಗಾನ ಕಲಾವಿದರು ಸಂಘಟಕರು ಕದ್ರಿ ನವನೀತ ಶೆಟ್ಟಿ ಸಂಪೊಲಿತದು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಕಾಶನ ಮಲ್ತಿನ ತುಳು ಯಕ್ಷಗಾನ ಪ್ರಸಂಗ ಸಂಪುಟ 2 ಕಾಸರಗೋಡು ಜಿಲ್ಲೆದ ಎಡನೀರು ಮಟ್ಟಟು ಬಿಡುಗಡೆ ಆಂಡ್ ಆಜಿ ಜನ ಹಿರಿಯ ಪ್ರಸಂಗ ಕವಿಕಿಲೆನ ಆಜಿ ಪ್ರಸಂಗಲೆನ ಈ ಬೂಕುನು ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಬಿಡುಗಡೆ ಮಲ್ತಿರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಕಾಶನ ಮಲ್ತಿನ ಕದ್ರಿ ನವನೀತ ಶೆಟ್ಟಿ ಸಂಪೊಲಿತಿನ ಪ್ರಸಂಗ ಬರೆಪುನ ಹಿರಿಯರ್ನ ಆದಿ ಪ್ರಸಂಗಲಿನ ಜೋಕಿಲು ತುಳು ಯಕ್ಷಗಾನ ಪ್ರಸಂಗ ಸಂಪುಟ 2 ಇಂದೇನು ಕಾಸರಗೋಡು ಜಿಲ್ಲೆದ ಎಡನೀರು ಮಠಟು ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿಯರು ಬಿಡುಗಡೆ ಮಲ್ತಿರು. ಬಾಯಾರು ಸಂಕಯ್ಯ ಭಾಗವತಿರ್ನ ತುಳು ಪಂಚವಟ್ಟಿ ವಾಲಿ ಸುಗ್ರೀವೆರ ಕಾಳಗೋ ನಾರಂಪಾಡಿ ಸುಬ್ಬಯ್ಯ ಶೆಟ್ರನ ಕೋರ್ದಬ್ಬು ಬಾರಗ ಅಗರಿ ಶ್ರೀನಿವಾಸ ಭಾಗವತಿರ್ನ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಸೀತಾ ನದಿ ಗಣಪಯ್ಯ ಶೆಟ್ರಿನ ತುಳುನಾಡ ಸಿರಿ ಮಹಾತ್ಮೆ ಅನಂತರಾಯ ಬಂಗಾಡಿಯರ್ನ ಕಾಡಮಲ್ಲಿಗೆ ಬೊಕ್ಕ ಅಡೂರು ಬಳಕಿಲಾ ಕೃಷ್ಣಯ್ಯರ್ನ ದೇವಪಾಂಡ್ಯ ಪ್ರತಾಪ ಪ್ರಸಂಗಲು ಈ ತುಳು ಯಕ್ಷಗಾನ ಸಂಪುಟ 2 ಉಂಡು. ಸುರತ್ಕಲ್ ಬಂಟರ್ನ ಸಂಘದ ವತಿರ್ದು ಯಕ್ಷಸಿರಿ ಬಂಟರ ಸಂಘ ಸುರತ್ಕಲ್ ಹಿಡ್ದು ಯಕ್ಷಗಾನ ತರಬೇತಿ ಕೇಂದ್ರ ಉದಿಪನದ ಲೇಸು ಏಪ್ರಿಲ್ 14 ಬಂಟರ ಭವನ ಸುರತ್ಕಲ್ಡು ಬಯ್ಯ 4 ಗಂಟೆಗೆ ನಡಪುಂಡು. ಶ್ರೀಪಳ್ಳಿ ಕಿಶನ್ ಹೆಗ್ಡೆ ಉದಿಪನ ಮಲ್ಪನ ಲೇಸುಡು ಸುಧಾಕರ್ ಪೂಂಜಾ ಗುರ್ಕಾರ್ಮೆ ವಹಿಸರಿತದು ಕಾರ್ಯಕ್ರಮಟ್ಟು ಪಾಲ್ಪಡಿಯೋಡು ಪಣ್ಣದು ಸಂಘಟಕರು ಪ್ರಕಟಣೆ ಕೇನೊಂದಿರು. ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿರು. ಕುಂದಾಪುರದ ಉಪ್ಪುಂದೊಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ 110ನೇ ಶಾಖೆ ಉದಿಪನ ಎಸ್ಸಿಡಿಸಿಸಿ ಬ್ಯಾಂಕ್ದ ಕಾರ್ಯಲು ಬಾಕಿ ಬ್ಯಾಂಕ್ದ ಕ್ಲೆಗ್ ಮಾದರಿ ಸಹಕಾರ ಮಂತ್ರಿ ಎಸ್ಟಿ ಸೋಮಶೇಖರ್.
ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 4ನೇ ದಿನದ ಧಾರ್ಮಿಕ ಸಭೆ ನಮ್ಮ ಸಂಸ್ಕೃತಿದ ರಾಯಭಾರಿಲಾವುಡು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ. ಕುಡ್ಲದ ಮಹೇಶ್ ಮೋಟಾರ್ ಸಂಸ್ಥೆದ 5ನೇ ವರ್ಷದ ಲೆಕ್ಕೊಡು ಶ್ರೀ ಕ್ಷೇತ್ರ ಧರ್ಮಸ್ಥಳಡು ವಿಶೇಷ ಸೇವೆ ನನಲಾತ್ ಗೆಲ್ಮೆದ ಸಾಗಿಡು ಸಾಗಡು ಮಂಜುನಾಥ ಸ್ವಾಮಿನ ಅನುಗ್ರಹ ಉಪ್ಪಡು ಡಾಕ್ಟರ್ ವೀರೇಂದ್ರ ಹೆಗಡೆ. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಏಪ್ರಿಲ್ 8 ಮುಟ್ಟ ನಾಗಸನ್ನಿಧಿ ಸಮರ್ಪಣೆ ಬ್ರಹ್ಮಕಲಶ ನಾಗಮಂಡಲ ಸೇವೆ ಸಗ್ರಿ ಗೋಪಾಲಕೃಷ್ಣ ಸಾಮಗ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.